4 ವರ್ಷಗಳಿಂದ ಮನೆ ಬಿಟ್ಟು ಬೀದಿಯನ್ನ ಸುತ್ತುತ್ತಿದ್ದ ರಾಮಚಂದ್ರ ಪೂಜಾರಿ ಅವರನ್ನ ಉಡುಪಿಯ ಕರವೇ ಮುಖಂಡರು ಕುಟುಂಬಸ್ಥರೊಂದಿಗೆ ಸೇರಿಸಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ರಾಮಚಂದ್ರ ಪೂಜಾರಿ ಕಳೆದ 4 ವರ್ಷಗಳಿಂದ ನಂದಿಕೂರು ಬೆಳ್ಮಾಣ್ ಪರಿಸರದಲ್ಲಿ ತಿರುಗಾಡಿಕೊಂಡಿದ್ರು. ಈ ವಿಷಯ ತಿಳಿದ ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾಧ್ಯಕ್ಷ ಅನ್ಸರ್ ಅಹಮದ್ ಮತ್ತು ಆಸಿಫ್ ಈ ವ್ಯಕ್ತಿಯನ್ನ ಪತ್ತೆ ಹಚ್ಚಿದ್ದಾರೆ. ಅಪರಿಚಿತ ವ್ಯಕ್ತಿಯ ಬಗ್ಗೆ ವಿಚಾರಿಸಿದಾಗ ಅವರು ದೇರಳಕಟ್ಟೆ ಬಳಿಯ ಮದಕದ ರಾಮಚಂದ್ರ ಪೂಜಾರಿ ಎಂಬುದು ತಿಳಿಯುತ್ತದೆ. ತಕ್ಷಣ ಕಾರ್ಯಪ್ರವೃತ್ತರಾದ ಅನ್ಸಾರ್ ಮತ್ತು ಆಸಿಫ್ ಆ ವ್ಯಕ್ತಿಯನ್ನ ಮನೆಗೆ ಕರೆದುಕೊಂಡು ಬಂದು ಗಡ್ಡ ತೆಗೆದು ಸ್ನಾನ ಮಾಡಿಸಿ ಶುಭ್ರವಾದ ಬಟ್ಟೆ ಹಾಕಿದ್ದಾರೆ. ಬಳಿಕ ರಾಮಚಂದ್ರ ಪೂಜಾರಿ ಅವರನ್ನ ಅವರ ಮನೆಗೆ ತಲುಪಿಸಿ ಕುಟುಂಬದವರೊಂದಿಗೆ ಸೇರಿಸಿ ಮಾನವೀಯತೆ ಮೆರೆದಿದ್ದಾರೆ. ಇದೇ ರೀತಿ ಉಡುಪಿಯಲ್ಲಿ ನಿರ್ಗತಿಕನಾಗಿ ತಿರುಗಾಡುತ್ತಿದ್ದ ವ್ಯಕ್ತಿಯೋರ್ವನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರು ರಕ್ಷಿಸಿ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸುವ ಮೂಲಕ ಪರೋಪಕಾರ ಮೆರೆದಿದ್ದಾರೆ. ಹಿಂದಿ ಮಾತನಾಡುವ ಈ ವ್ಯಕ್ತಿ ಎಲ್ಲಿಯವ ಎಂಬುದು ತಿಳಿದು ಬಂದಿಲ್ಲ. ಇಂತಹ ಮಾನವೀಯ ಕಾರ್ಯ ಮಾಡುತ್ತಿರುವ ಅನ್ಸಾರ್ ಮತ್ತು ಆಸಿಫ್ ಅವರ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.